ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಮಹತ್ವದ ಯೋಜನೆ. ಆದರೆ ಈ ಯೋಜನೆಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಅನೇಕ ಯೋಜನೆಗಳಿಂದ ನಲುಗಿ ಹೋಗಿರುವ ಉಡುಪಿಯ ಪಾದೂರಿನ ಜನತೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಶಾಕ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರದ ನಿರ್ಧಾರ ಏನು? ಆ ಯೋಜನೆ ಯಾವುದು ಅಂತೀರಾ? ಇಳಿದು ನೋಡಿ ಒಂದು ವರದಿ. ದೇಶದಲ್ಲಿ ಯುದ್ಧ ನಡೆದ್ರೆ ಏನು ಗತಿ? ಅಗತ್ಯವಾದ ಕಚ್ಚಾ ತೈಲ ಎಲ್ಲಿಂದ ಸಿಗಬೇಕು? ಹೀಗೆಲ್ಲ ತಲೆ ಕೆಡಿಸಿಕೊಂಡವರಿಗೆ ಸಿಗುವ ಉತ್ತರವೇ ಭೂಗತ ತೈಲ ಸಂಗ್ರಹಾರ. ಎಸ್, ದೇಶದ ರಕ್ಷಣೆ ಹಾಗೂ ಅಗತ್ಯದ ಸಂದರ್ಭದಲ್ಲಿ ಉಪಯೋಗಿಸಲು ಕಚ್ಚಾ ತೈಲ ನಮಗೆ ಅಗತ್ಯವಾಗಿ ಬೇಕೇ ಬೇಕು. ಇದಕ್ಕಾಗಿಯೇ ದೇಶದ ವಿವಿಧೆಡೆ ಭೂಗತ ಕಚ್ಚಾ ತೈಲ ಸಂಗ್ರಹಾಗಾರವನ್ನ ಕೇಂದ್ರ ಸರ್ಕಾರ ನಿರ್ಮಿಸಿದೆ. ಅದರಲ್ಲೂ ಕರ್ನಾಟಕದ ಕರಾವಳಿಯಲ್ಲಿ 2 ಕಡೆ ಕಚ್ಚಾ ತೈಲ ಸಂಗ್ರಹಾರಗಳು ಇವೆ. ಬೃಹತ್ ಬಂಡೆಗಳಿಂದ ಕೂಡಿರುವ ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿ ಈಗಾಗಲೇ ಒಂದು ಘಟಕದ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಇನ್ನೂ ಉದ್ಘಾಟನೆಯಾಗಿಲ್ಲ. ಅಷ್ಟರಲ್ಲೇ ಕೇಂದ್ರ ಸರ್ಕಾರ ಮತ್ತೊಂದು ಘಟಕಕ್ಕೆ ಅನುಮೋದನೆ ನೀಡಿದ್ದು ಇಲ್ಲಿಯ ಜನತೆ ಶಾಕ್ ಆಗಿಬಿಟ್ಟಿದ್ದಾರೆ. ಮಂಗಳೂರಿನಲ್ಲಿ ಈಗಾಗಲೇ 1.5 ಮೆಟ್ರಿಕ್ ಟನ್ ಸಾಮರ್ಥ್ಯದ ಭೂಗತ ತೈಲ ಸಂಗ್ರಹಾರ ಘಟಕ ಆರಂಭಿಸಲಾಗಿದೆ. ಹಾಗೇನೆ ಅಷ್ಟೇ ಸಾಮರ್ಥ್ಯದ ತೈಲ ಸಂಗ್ರಹಾರ ಘಟಕ ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಮಂಗಳೂರಿನಿಂದ ಉಡುಪಿ ತನಕ ಪೈಪ್ ಲೈನ್ ಅಳವಡಿಸುವ ಯೋಜನೆ ಕಾರ್ಯಗತವಾಗುತ್ತಿದೆ. ಇದರ ಬೆನ್ನಲ್ಲೇ ಇದೀಗ 2.5 ಮೆಟ್ರಿಕ್ ಟನ್ ಸಾಮರ್ಥ್ಯದ ಮತ್ತೊಂದು ಘಟಕ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಈಗಾಗಲೇ ಹಲವಾರು ಕೈಗಾರಿಕೆಗಳಿಂದ ನಲುಗಿ ಹೋಗಿರುವ ಕಾಪು ಪಾದೂರಿನ ಜನತೆ ಈ ತೈಲ ಸಂಗ್ರಹಾರದ ಮತ್ತೊಂದು ಘಟಕದಿಂದ ಭಯಭೀತರಾಗಿದ್ದಾರೆ. ಕೃಷಿ ಭೂಮಿ, ಮನೆ ಸೇರಿದಂತೆ ಜಮೀನು ಕಳೆದುಕೊಳ್ಳುವ ಭೀತಿ ಎದುರಾಗಿತ್ತು. ತೈಲ ಸಂಗ್ರಹಾರದ ಅಪಾಯವು ಜನತೆಯ ನಿದ್ದೆ ಕೆಡಿಸಿದೆ. ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡಿ ಅಂತ ಜನತೆ ಬೇಡಿಕೊಳ್ಳುತ್ತಿದ್ದಾರೆ. ಪಾದೂರಲ್ಲಿ ತೈಲಾಗಾರದ ಘಟಕ 2ನೇ ಘಟಕ ಆಗಲಿಕ್ಕೆ ಮೋದಿ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ನೀಡಿದ್ದಾರೆ. ಮೊದಲನೇ ಘಟಕದಲ್ಲಿ ನಮಗೆ ಬಹಳಷ್ಟು ನಮ್ಮ ಪಾದೂರಿನ ಗ್ರಾಮಸ್ಥರಿಗೆ ಬಹಳಷ್ಟು ತೊಂದರೆಗಳಾಗಿದೆ. ಅಲ್ಲಿ ಮೊದಲಿಗೆ ನಮ್ಮ ಗದ್ದೆಗಳು, ಬೇಸಾಯದ ಗದ್ದೆಗಳೆಲ್ಲ ಹೋಗಿದೆ. ಆಮೇಲೆ ಪರಿಹಾರವನ್ನು ಕೂಡ ಸರಿಯಾಗಿ ಅವರು ಕೊಡಲಿಲ್ಲ. ಆಮೇಲೆ ನೀರು ಒಂದು ಸಮಯದಲ್ಲಿ ನಮಗೆ ಬಯಲು ಗದ್ದೆಗಳಲ್ಲಿ ಕುಡಿಯುವ ನೀರಿಗೂ ತತ್ವರಾಗಿ ಹೋಯಿತು. ಅವರ ಬೋರ್ವೆಲ್ಲಿಂದ ನೀರನ್ನೆಲ್ಲ ತೆಗೆದು ನಮಗೆ ಕುಡಿಯುವ ನೀರಿಗೂ ಸಮಸ್ಯೆಯಾಗಿ ಹೋಯಿತು. ಆಗ ಟ್ಯಾಂಕರಲ್ಲಿ ನೀರು ತಂದು ನಮಗೆ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದರು. ಅದೇ ರೀತಿಯಲ್ಲಿ ಇನ್ನು 2ನೇ ಘಟಕ ಆಗುವಾಗ ಅಲ್ಲಿ ಕೂಡ ನಮಗೆ ತುಂಬ ಸಮಸ್ಯೆ ಆಗಲಿಕ್ಕೆ ಇರಬಹುದು. ತುರ್ತು ಪರಿಸ್ಥಿತಿ ಎದುರಾದರೆ 20 ರಿಂದ 22 ದಿನಗಳ ಕಾಲ ಕಚ್ಚಾ ತೈಲ ಬಳಕೆ ಮಾಡುವಷ್ಟು ದಾಸ್ತಾನು ಈ ಘಟಕದಿಂದ ಪೂರೈಸಲು ಸಾಧ್ಯ. ಆದರೆ ಜನರಿಗೆ ತೊಂದರೆ ನೀಡಿ ಎಷ್ಟೇ ದೊಡ್ಡ ಯೋಜನೆಯನ್ನ ನಿರ್ಮಿಸಿದರೆ ಏನು ಪ್ರಯೋಜನ? ಈಗಾಗಲೇ ಒಂದು ಘಟಕ ಸಾಕು, ಇನ್ನೊಂದು ಬೇಡ ಅಂತ ವಿರೋಧ ವ್ಯಕ್ತಪಡಿಸುತ್ತಿರುವ ಇಲ್ಲಿನ ನಾಗರಿಕರ ವಿರೋಧವನ್ನ ಸರ್ಕಾರ ಲೆಕ್ಕಿಸುತ್ತಾ ಎನ್ನುವುದೇ $1 ಮಿಲಿಯನ್ ಪ್ರಶ್ನೆ. ಪಲ್ಲವಿ ಸಂತೋಷ್, V4 ನ್ಯೂಸ್, ಉಡುಪಿ.